ತಾಲೂಕಿನ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಗೋಮಾರ್ಶಿ ಶಾಲೆಯಲ್ಲಿ ಶ್ರೀಮತಿ ದ್ರಾಕ್ಷಾಯಿಣಿ ಬಸನಗೌಡ ಮಾಲಿಪಾಟೀಲ್ ಅವರ 48ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ 300 ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ ಮತ್ತು ಸಸಿಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಿಡ ಹಚ್ಚುವ ಮೂಲಕ ಶ್ರೀಯುತ ಸದಾನಂದ ಶರಣರು ಬಂಗಾಳಿ ಕ್ಯಾಂಪ್ ಉದ್ಘಾಟನೆಯನ್ನ ಮಾಡಿದರು ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಶ್ರೀಮತಿ ದ್ರಾಕ್ಷಾಯಿಣಿ ಬಸನಗೌಡ ಮಾಲಿಪಾಟೀಲ್ ಅವರ ಕುಟುಂಬದ ವತಿಯಿಂದ ಮಕ್ಕಳಿಗೆ ಪೆನ್ನು, ಬುಕ್ಕು, ಸಸಿಗಳನ್ನು ಸಿಂಧನೂರಿನ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ, ಎಂ ಅಮರೇಗೌಡ ವಕೀಲರು, ಸತ್ಯನಗೌಡ ಒಳಬಳ್ಳಾರಿ, ಎನ್ ಶಿವನಗೌಡ ಗೊರಬಾಳ್, GSRK ರೆಡ್ಡಿ ವಕೀಲರು, ಸರ್ವೋತ್ತಮ್ ರೆಡ್ಡಿ ಪಾಟೀಲ್, ರಂಗನಗೌಡ ಗೊರಬಾಳ್, ಸೋಮನಗೌಡ ಮಾವಿನಮಡು, ಹಾರೂನ್ ಸಾಬ್ ಜಹೀರ್ದಾರ್, ಮಲ್ಲನಗೌಡ ಮಾವಿನಮಡು, ಚಂದ್ರಗೌಡ ಪಾಟೀಲ್, ಅಲಬನೂರು ಮಲ್ಲಯ್ಯ ಸ್ವಾಮಿ, ಗುಂಡಪ್ಪಗೌಡ ಮುದ್ದಾಪುರ, ಮಾಳಪ್ಪ ಬರ್ಸಿ, ಶಂಕರಗೌಡ ಎಲೆಕೊಡ್ಲಗಿ, ಅಮರೇಗೌಡ ಮಲ್ಲಾಪುರ, ಮುತ್ತು ಪಾಟೀಲ್, ಆದನಗೌಡ ಎಲೆಕೊಡ್ಲಗಿ, ಮುದಿಯಪ್ಪ ಹೊಸಳ್ಳಿ, ಮಾಡಶಿರುವಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು, CRP ಅಧಿಕಾರಿಗಳು, ಶಾಲಾ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು.